ವಿಶೇಷ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ವೀಕ್ಷಕರ ಮನ ಗೆದ್ದ ನಮ್ಮ ಕುಡ್ಲ ವಾಹಿನಿ ಇದೀಗ ಮತ್ತೊಂದು ವಿನೂತನ ಕಾರ್ಯಕ್ರಮವೊಂದನ್ನು ಶುಭಾರಂಭಗೊಳಿಸಿದೆ. ಧರ್ಮ ನಂಬಿಕೆ ಶೀರ್ಷಿಕೆಯಡಿ ನಡೆಯುವ ಈ ಕಾರ್ಯಕ್ರಮ ಧಾರ್ಮಿಕ ಪೂಜಾ ಕೈಂಕರ್ಯಗಳ ಮಹತ್ವ ಹಾಗೂ ಅದರ ಒಳನೋಟವನ್ನು ಒಳಗೊಂಡಿದೆ. ಈ ವಿಶೇಷ ಕಾರ್ಯಕ್ರಮದ ಉದ್ಘಾಟನೆಯು ಇಂದು ನಮ್ಮ ಕುಡ್ಲ ಸ್ಟುಡಿಯೋದಲ್ಲಿ ನಡೆಯಿತು. ಶ್ರೀ ಕ್ಷೇತ್ರ ಒಡಿಯೂರಿನ ಪರಮಪೂಜ್ಯ ಗುರುದೇವಾನಂದ ಸ್ವಾಮೀಜಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ಕಟೀಲು ಕ್ಷೇತ್ರದ ಅನುವಂಶಿಕ ಅರ್ಚಕರಾದ ವೇದಮೂರ್ತಿ ಅನಂತ ಪದ್ಮನಾಭಾಸರಣ್ಣ, ಅನುವಂಶಿಕ ತಂತ್ರಿ ಬ್ರಹ್ಮಶ್ರೀ ವೇದಮೂರ್ತಿ ಶಿಬರೂರು ವೇದವ್ಯಾಸ ತಂತ್ರಿಗಳು, ಖ್ಯಾತ ಜ್ಯೋತಿಷಿಗಳಾದ ವೇದಮೂರ್ತಿ ಎಂ ಗಿರಿಧರ ಭಟ್, ವೈದಿಕ ವಿದ್ವಾಂಸರಾದ ವೇದಮೂರ್ತಿ ಶ್ರೀರಂಗ ಐತಾಳ್ ಕದ್ರಿ ಸಮಾರಂಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಶುಭ ನುಡಿಗಳನ್ನು ಆಡಿದರು. ನಮ್ಮ ಕುಡ್ಲ ನಿರ್ದೇಶಕರಾದ ಲೀಲಾಕ್ಷ ಬಿ ಕರ್ಕೇರ, ನಿರೂಪಕ ಪ್ರದೀಪ್ ಉಪಾಧ್ಯಾಯ ಉಪಸ್ಥಿತರಿದ್ದರು. ಧರ್ಮ ನಂಬಿಕೆ ಕಾರ್ಯಕ್ರಮ ಇಂದಿನಿಂದ ಪ್ರತಿ ಸೋಮವಾರ ಸಂಜೆ 6ರಿಂದ ಪ್ರಸಾರವಾಗಲಿದೆ. ದೀಪವನ್ನು ಹಚ್ಚಿ ನಾವು ಹೇಗೆ ದೃಢತೆಯನ್ನು ಸಾಧನೆ ಮಾಡಬೇಕು ಅಂತ ಕಾಣಲಿಕ್ಕೆ ಒಂದು ದೀಪವನ್ನು ಹಚ್ಚಿ ಅದನ್ನು ನೋಡುವುದು, ಅದರ ಸುತ್ತವನ್ನು ನೋಡುವುದು, ಮತ್ತು ಅದರ ಮಧ್ಯದ ಆಚೆ ಈಚೆ ಇರತಕ್ಕಂತಹ ಹಳದಿ ಆಕಾರದ ಪ್ರಜ್ವಲನೆ ನೋಡುವುದು, ಅದಕ್ಕಿಂತ ಒಳಗೆ ಆಗಿರತಕ್ಕಂತಹ ವಿಶೇಷವಾದ ಪ್ರಜ್ವಲನೆ ಇರತಕ್ಕಂಥ ಬಿಂದುವನ್ನು ನೋಡೋದು. ಈ ರೀತಿಯ ಸಾಧನೆಯನ್ನು ಮಾಡಿಕೊಂಡು ಹೋದಾಗ ನಮಗೆ ಏಕಾಗ್ರತೆ ಹೆಚ್ಚು ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ನಿಟ್ಟಿನಲ್ಲಿ ದೇವಸ್ಥಾನಗಳು ಇರುವುದು ಅದಕ್ಕೋಸ್ಕರವೇ. ನಾವು ಅಲ್ಲಿ ಆ ಬಿಂಬೋಪಾದಿಯಲ್ಲಿ ಏನುಂಟು ಅದು ಕಲ್ಲು ದೇವರೋ ಕೇಳಿದರೆ ಅದರಲ್ಲಿರತಕ್ಕಂತಹ ನಂಬಿಕೆ ಅತ್ಯಂತ ಪ್ರಾಧಾನ್ಯವಾಗಿರತಕ್ಕಂಥದ್ದು. ಅವರವರ ಕರ್ಮಪ್ರಭದಿಂದ ಅವರಿಗೆ ಸೋಲು ಅಂತ ನಮಗೆ ಮೇಲ್ಮುಳ್ಳೋಟದಲ್ಲಿ ಕಂಡರೂ 5 ಜನ ಪಾಂಡವರು ಉಳಿದರು, 100 ಜನ ಕೌರವರು ನಾಶ ಆದರು. ಯಾಕೆ ಅಂತಂದರೆ ಅವರಲ್ಲಿರತಕ್ಕಂತಹ ಆ ದುರ್ಗುಣ ಅವರನ್ನು ನಾಶಪಡಿಸಿತು. ಇವರಲ್ಲಿರತಕ್ಕಂತಹ ಸದ್ಗುಣ, ನಿಶ್ಚಯ, ಜ್ಞಾನ, ಭಗವಂತ ನಮ್ಮನ್ನು ರಕ್ಷಿಸ್ತಾನೆ ಎಂಬಂತಹ ಗುಣ ಅವರಿಗೆ ರಕ್ಷಣೆ ಕೊಟ್ಟಿತ್ತು ಅಂತ. ಅವಾಗ ಧರ್ಮ ಎನಿಪಿನ ನಮ್ಮ ಎಂಚ ಜೀವನ ಎನಿಪಿನಕ್ಕೆ ಇದು ಪಂಡರತ ಋಗ್ವೇದೊಂಜಿ ಪಾತ್ರ ಉಂಟು. ಧಾರಣಾತ್ ಧರ್ಮ ಇತ್ಯಾಹು. ಆ ಧರ್ಮ ಎನಿಪಿನವು ಎಂಚ ನಮ್ಮ ಧಾರಣೆ ಮಾಡ್ತು ನೋಡು. ಕಣಾದ ಋಷಿಗಳು ಆಯ್ತ ಬಗ್ಗೆ ಇಟ್ಟು ಪನ್ಪೇರು ಏದು ಪೊರ್ಲು ಪನ್ಪೇರು ಅಂದ್ಕೊಂಡ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮದ ರಕ್ಷಣೆ ಮನ್ಪಲೆ ಅವನಿಕ್ಲೆ ರಕ್ಷಣೆ ಮನ್ಪುಣಿ ಎನಿಪಿನ ಒಂಜಿ ವಿಚಾರನು ತೀರ್ಪ ಉಂಟು. ಇನ್ನು ನಂಗೆ ಬೋಡ್ತನ ಎಂಚ ಅಂದ್ಕೊಂಡ ಧರ್ಮ ಎನಿಪಿನ ಒಂಜಿ ಇತ್ತು ನೀಡದವರ ಜಗತ್ತದ ಉರಿಪುದ ಆಧಾರನೇ ಧರ್ಮ ಎನಿಪಿನವು. ಮಾತೆತ್ತ ಪಿರವಡ್ಲು ಒಂಜಿ ವಿಶೇಷವಾದ ಗುಣಗಳು ಐತ ಪಿರವಡ್ದುಂಟು. ಇನಿ ಧರ್ಮದ ಬಗ್ಗೆ ಇಟ್ಟು ಪಂಡೊಂದು ಪೊಂಡೊಂದು ಆಡಲ್ಲ ವೈದಿಕ ಸಾಹಿತ್ಯ ಭಾರಿ ಮಲ್ಲವು, ವೇದ ಸಾಹಿತ್ಯ ನೆನಾತು ಮಲ್ಲವು. ನೀನು ಬುಡುಪಾಯ್ರೆ ನಂಗೆ ಸಾಧ್ಯನೇ ಇಜ್ಜಿ ಮತ್ತು ಒಂಜೆಡ್ದೊಂಜಿ ನಮ್ಮ ಬದುಕಿಗೆ ಆರೋಗ್ಯಗಳ ಆಯುಷ್ಯಗಳ ಪೂರ್ಣವಾಯಿ ನಂಚಿನ ವಿಚಾರ ನಾವು ಮಾತು ತಿರುಪ ಉಂಡು. ದಾಯೆ ಕಾಂಡೆಲ್ಲ ಕೊಡು ಬೇಗ ನಮಕ್ ಬೊಡ್ತನಂಚಿನ ಅನುಕೂಲವಾಯಿನಂಚಿನ ಎಡ್ಡ ವಿಚಾರಗಳನ್ನ ಜನಗಳ ಮನಸ್ಸಿಗೆ ದಿಂಜಾವಣೆ ಕೆಲಸ ಆವಡು. ಆ ವೇದದ ಮಂತ್ರಗಳನ್ನು ಪಠಿಸಿಕೊಂಡು ಮಾಡಿದಂಥ ಕರ್ಮಾಂಗವು ಶಾಶ್ವತವಾದಂಥ ಒಂದು ವ್ಯವಸ್ಥೆಗೆ ನಮಗೆ ಪ್ರಾಪ್ತಿ ಆಗ್ತದೆ. ಈ ಒಂದು ಕಾರಣದಿಂದ ನಾವು ಆ ವೇದಗಳನ್ನು ಆಶ್ರಯಿಸಿ ಅದನ್ನು ಸಾಧ್ಯವಾದಷ್ಟು ಕಲಿತು ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡುವುದರಿಂದ ಭಗವಂತನ ಅನುಗ್ರಹವು ನಮಗೆ ಶಾಶ್ವತವಾಗಿ ಪ್ರಾಪ್ತಿಯಾಗ್ತದೆ. ಮಾತ್ರವಲ್ಲದೆ ಸುಭೀಕ್ಷೆಯು ಪ್ರಾಪ್ತಿಯಾಗ್ತದೆ. ಇದರಿಂದಾಗಿ ಆ ವೇದ ಮಂತ್ರಗಳಿಂದ ಲೋಕವೂ ಕೂಡ ಉದ್ಧಾರ ಆಗ್ತದೆ. ಯಾಕೆಂತ ಕೇಳಿದರೆ ಒಬ್ಬರಿಗೋಸ್ಕರ ಮಾಡುವಂಥ ಕೆಲಸ ಅಲ್ಲ, ಲೋಕ ಸುಭೀಕ್ಷೆಗೋಸ್ಕರ ಮಾಡುವಂಥ ಕೆಲಸ, ಆ ವೇದಜ್ಞರು ಮಾಡಬೇಕಾದಂಥ ಕೆಲಸ ಅಥವಾ ಅನುಷ್ಠಾನ ಮಾಡುವವರು ಮಾಡುವಂತಹ ಕೆಲಸ. ಆ ಋಕ್ಗಳಿಂದ ಸರಿಯಾದ ರೀತಿಯಲ್ಲಿ ಪಠಿಸಿ ಅದನ್ನು ಮನನ ಮಾಡಿಕೊಂಡು ಹೋಮ ಮಾಡುವುದರಿಂದ ಆ ಕರ್ತವ್ಯವು ವಿಶೇಷವಾಗಿ ಫಲಿಸಿ ಎಲ್ಲರಿಗೂ ಕೂಡ ಶುಭ ಆಗ್ತದೆ.